ರೋಟರಿ ಕ್ಲಬ್ ಪುತ್ತೂರು, ರೋಟರಿ ಕ್ಲಬ್ ಪುತ್ತೂರು ಪೂರ್ವ, ಪುತ್ತೂರು ಸಿಟಿ, ಪುತ್ತೂರು ಸೆಂಟ್ರಲ್, ಪುತ್ತೂರು ಯುವ, ಪುತ್ತೂರು ಅಲೈಟ್ ಹಾಗೂ ಇನ್ನರ್ವೆಲ್ ಕ್ಲಬ್ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಪೋಲಿಯೋ ದಿನ ಹಾಗೂ ಸರ್ಕಾರಿ ಆಸ್ಪತ್ರೆಗೆ ವಿವಿಧ ಕೊಡುಗೆ ಕಾರ್ಯಕ್ರಮಗಳು ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ಸಂಜೀವ ಮಠಂದೂರು ಅವರು, ಪುತ್ತೂರು ಸರ್ಕಾರಿ ಆಸ್ಪತ್ರೆಯನ್ನಾಗಿಸಲು ನೀಲ ನಕಾಶೆ ಸಿದ್ಧವಾಗಿದೆ. ಕೋವಿಡ್ನಿಂದಾಗಿ ಸ್ವಲ್ಪ ಹಿನ್ನಡೆಯಾಗಿದೆ. ಪುತ್ತೂರು ಉಪವಿಭಾಗಕ್ಕೆ ಸಂಬಂಧಿಸಿದ ಎಲ್ಲ ತಾಲೂಕುಗಳಿಗೆ ಸಂಬಂಧಿಸಿ ಆಸ್ಪತ್ರೆಗಳಿಗೆ ಬರುವಂತೆ ರೋಗಿಗಳಿಗೆ ಎಲ್ಲ ಸೌಲಭ್ಯಗಳನ್ನು ಮುಂದಿನ ದಿನಗಳಲ್ಲಿ ಒದಗಿಸಲಾಗುವುದು. 80% ಈಗಾಗಲೇ ವೈದ್ಯರ ಹುದ್ದೆ ಭರ್ತಿಯಾಗಿದೆ. ಆಕ್ಸಿಜನ್ ಬೆಡ್ಗಳು, ಡಯಾಲಿಸಿಸ್ ಕೇಂದ್ರ ಕಾರ್ಯನಿರ್ವಹಿಸುತ್ತಿವೆ. ಇದಕ್ಕೆ ಸಾಕಷ್ಟು ಬೇಡಿಕೆಗಳಿದ್ದು 100% ಡಯಾಲಿಸಿಸ್ ಒದಗಿಸಲು ಬದ್ಧರಾಗಿದ್ದೇವೆ ಎಂದು ಹೇಳಿದರು. ನಾವು ಇತಿಹಾಸವನ್ನು ನೋಡಿದಾಗ ಪ್ಲೇಗು ಎನ್ನುವಂಥ ಒಂದು ಮಾರಕ ಕಾಯಿಲೆ ಬಂದಿತ್ತು. ಆ ಪ್ಲೇಗು ಬಂದಾಗ ನಾವು ಇಡೀ ಊರೇ ಬಿಟ್ಟು ಮತ್ತೊಂದು ಊರಿಗೆ ವಲಸೆ ಹೋಗುವಂಥ ಒಂದು ಸಂದರ್ಭ ಕೂಡ ಆ ಒಂದು ಸಂದರ್ಭದಲ್ಲಿತ್ತು. ಆಮೇಲೆ ಕುಷ್ಠರೋಗ ಎನ್ನುವಂಥ ಒಂದು ಕಾಯಿಲೆ ಬಂತು. ಬಹುಶಃ ಆ ಕುಷ್ಠರೋಗವನ್ನು ನಿವಾರಣೆ ಮಾಡುವಂಥ ಸಂಗತಿಯನ್ನು ಮಾಡಿದರು. ಪೋಲಿಯೋದ ಬಗ್ಗೆ ಡಾಕ್ಟರ್ ಉಲ್ಲೇಖ ಮಾಡಿದರು, ನಿವಾರಣೆ ಆಗಿದೆ. ಇವತ್ತು ಮತ್ತೊಂದು ಪ್ಯಾಂಡಮಿಕ್ ಕಾಯಿಲೆ ಕೋವಿಡ್ ಬಂದಿದೆ, ಸಾಂಕ್ರಾಮಿಕ ರೋಗ. ಹಾಗೆ ಈ ಜಗತ್ತಲ್ಲಿ ಮಾನವ ಸಂಕುಲಕ್ಕೆ ಆಗಾಗ ಸಾಂಕ್ರಾಮಿಕ ರೋಗಗಳು ಬಂದಾಗ ಆ ಸಾಂಕ್ರಾಮಿಕ ರೋಗವನ್ನು ತಡೆಗಟ್ಟುವ ದೃಷ್ಟಿಯಿಂದ ಒಂದಷ್ಟು ಸರ್ಕಾರ ಮತ್ತು ಸಂಘ ಸಂಸ್ಥೆಗಳು ಇವತ್ತು ಮುತುವರ್ಜಿ ವಹಿಸಿ ಆರೋಗ್ಯವನ್ನು ಕಾಪಾಡುವಂಥ ಕೆಲಸವನ್ನು ಮಾಡ್ತಿರುವಂಥ ಸಂದರ್ಭದಲ್ಲಿ ವಿಶೇಷವಾಗಿ ರೋಟರಿ ಕ್ಲಬ್ ಈ ಸಂದರ್ಭ ಸಿಟಿ ಆಸ್ಪತ್ರೆಯ ಡಾಕ್ಟರ್ ಭಾಸ್ಕರ್ ರಾವ್, ಆಸ್ಪತ್ರೆಯ ಸಲಹಾ ಸಮಿತಿಯ ಸದಸ್ಯ ರಫೀಕ್, ರೋಟರಿ ಕ್ಲಬ್ ಅಧ್ಯಕ್ಷ ಕ್ಲೇವಿಯರ್ ಡಿಸೋಸಾ, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಅಶೋಕ್ ಕುಮಾರ್ ರೈ, ರೋಟರಿ ಕ್ಲಬ್ ಸಹಾಯಕ ಗವರ್ನರ್ಗಳಾದ ಸಚ್ಚಿದಾನಂದ ಹಾಗೂ ರತ್ನಾಕರ್ ರೈ ಕೇದಂಬಾಡಿ ಉಪಸ್ಥಿತರಿದ್ದರು.